ಅವರು ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ದವರು, ಸಾವಿರಾರು ಮಕ್ಕಳಿಗೆ ಪಾಠ ಕಲಿಸಿರುವ ಗುರು. ನಿವೃತ್ತಿಯ ನಂತರ ಮಕ್ಕಳಿಗೆ ಯೋಗ ಪಾಠ ಹೇಳಿಕೊಟ್ಟ ನಿದರ್ಶನಗಳು ಸಾವಿರಾರು. ತನ್ನ ಶಿಷ್ಯಂದ್ರಿಗೂ ಬಹುವಚನದಲ್ಲೇ ಮಾತನಾಡುತ್ತಾ ಆದರ್ಶ ಮೆರೆದವರು. ಬದುಕಿನಲ್ಲಿ ಶಿಸ್ತು ರೂಢಿಸಿಕೊಂಡು ನೆಮ್ಮದಿಯ ಬದುಕಿಗಾಗಿ ಅಷ್ಟೇ ಉಸಿರಾಡಿದವರು. ಯಾರಿಗೂ ಯಾವತ್ತೂ ಕೇಡು ಬಯಸದ, ಯಾರೊಂದಿಗೂ ದ್ವೇಷ ಸಾಧಿಸದ, ಏರು ಧ್ವನಿಯಲ್ಲಿ ಮಾತನಾಡದ, ಬದುಕಿದ್ರೆ ಹೀಗಿರಬೇಕು ಅಂತಿದ್ದ ನಿವೃತ್ತ ಶಿಕ್ಷಕ ಬೆಳಾಲು ಬಾಲಕೃಷ್ಣ ಭಟ್ರವರು ದುಷ್ಕರ್ಮಿಗಳ ಕ್ರೌರ್ಯಕ್ಕೆ ಬಲಿಯಾದ ರೀತಿಗೆ ಇಡೀ ಸಮಾಜವೇ ತಲೆ ತಗ್ಗಿಸಬೇಕಿದೆ. ಬೆಳಾಲ್ನಲ್ಲಿ ಯಾರ ಬಾಯಲ್ಲಿ ಕೇಳಿದ್ರು ಮಾಸ್ಟರ್ ಏರೇನ ರಗಲೆಗ್ಲ ಇಚ್ಚಂಡು ಜೋಕ್ಲೆಗ್ ಯೋಗ ಪಾಠ ಮಲ್ತೊಂದಿತ್ತೇರು, ಅರೆಗ್ ವೈರಿಲು ಏರು ಮಾರ್ರೆ ಅನ್ನುವ ಮಾತಿನ ಜೊತೆಗೆ ಕಣ್ಣೀರು ಹರಿದಿದೆ. ಇದರ ಜೊತೆಗೆ ನನ್ನ ಗುರು ಸರ್ ದೇವ್ರಂತ ಮನುಷ್ಯ, ಒಬ್ಬರಿಗೆ ಬೇಸರ ಆಗುವಂತೆ ನಡ್ಕೊಂಡವರಲ್ಲ ಅಂತ ಹೇಳ್ತಾರೆ ಶಿಷ್ಯರು. ಯಾರಿಗೂ ಕೇಡು ಬಯಸದ ಮಾವನಿಗೆ ಕೆಡ್ಡ ತೋಡಿದ ಅಳಿಯ. ತಾನಾಯ್ತು ತನ್ನ ಪಾಡಾಯ್ತು ಅಂತಿದ್ದ ಗುರುಗಳು ಉಜಿರೆಯಲ್ಲಿ ಎರಡೆರಡು ಚಿಕ್ಕ ಪುಟ್ಟ ಜಮೀನು ಹೊಂದಿದ್ರಂತೆ. ಬೆಳಾಲ್ನಲ್ಲಿಯೂ ಜಾಗವಿತ್ತು. ಇದೇ ಕಾರಣಕ್ಕೆ ಗುರುಗಳ ಅಳಿಯ ರಾಘವೇಂದ್ರನ ಚಿತ್ತ ಇತ್ತ ನೆಟ್ಟಿತ್ತು ಅನ್ಸುತ್ತೆ. ಮಾವನಿಗೆ ಸ್ಕೆಚ್ ಹಾಕೇ ಬಿಟ್ಟ ಅನ್ಸುತ್ತೆ. ಅಜ್ಜನ ಪ್ರಾಣ ತೆಗೆದ 20ರ ಹರೆಯದ ಮೊಮ್ಮಗ ಮುರಳೀಕೃಷ್ಣ. ಮುರಳೀಕೃಷ್ಣ ಏನ್ ಚಂದ, ಏನು ಮೀಸೆ, ಸುರ ಸುಂದರಾಂಗ ಅಂತಿರುವ ಈತ ಈ ಕೊಲೆಯ ಪ್ರಮುಖ ಆರೋಪಿ. ಬಿಸಿ ರಕ್ತದ 20ರ ಹರೆಯದ ಈ ಹುಡುಗ 83ರ ಪ್ರಾಯದ ಅಜ್ಜನ ರಕ್ತಕ್ಕಾಗಿ ಹಪಹಪಿಸಿಬಿಟ್ಟ ಅಂದ್ರೆ ನಂಬೋಕಾಗ್ತದ? ಸಂಸ್ಕಾರಯುತ ಕುಟುಂಬದ ಕುಡಿಯೊಂದು ಹೀಗೆ ರಕ್ತಕ್ಕಾಗಿ ಹಪಹಪಿಸುತ್ತಾ. ಆದರೆ ಈಗ ಈತ ಆರೋಪಿ. ಅಷ್ಟೇ ಅಲ್ಲ, ಬದಿಯಡ್ಕದಲ್ಲಿರುವ ಈತನ ಮೇಲೆ ಮತ್ತೊಂದು ಕೊಲೆ ಯತ್ನ ಕೇಸಿದ್ಯಂತೆ. ಅಲ್ಲಿಗೆ ಈ ಕುಡಿಯ ಮೀಸೆಯೊಳಗೆ ಹರೆಯ ಇಲ್ಲ, ಬದಲಾಗಿ ಕ್ರೌರ್ಯ ಇತ್ತು ಅನ್ನೋದು ಕನ್ಫರ್ಮ್. ಈತನೇ ಅಜ್ಜನ ಮೇಲೆ ದಾಳಿ ಮಾಡವನೇ ಅಂತ ಅಂದಾಜಿಸಲಾಗಿದ್ದು, ಈತ ಮೈ ಮೇಲೆ ಬಿದ್ದರೆ ಆ ವೃದ್ಧ ಜೀವವಾದರೂ ಏನು ಮಾಡೀತು ಪಾಪ. ಬಾಲಕೃಷ್ಣ ಭಟ್ರಂತಹ ಸಂಸ್ಕಾರವಂತರು ಇದನ್ನ ನಿರೀಕ್ಷಿಸಿಯೂ ಇರಲಿಕ್ಕಿಲ್ಲ. ಆದರೆ ಮನೆಗೆ ಬಂದ ರಾಕ್ಷಸರು ಇವರ ಜೀವ ತೆಗೆದೇ ಬಿಟ್ರು. ಕ್ಲೂ ಕೊಟ್ಟಿತ್ತು 2 ಎಂಜಲೆಲೆ 2 ಮಣೆ. ಬಾಲಕೃಷ್ಣ ಭಟ್ರವರ ಮನೆಯೊಳಗೆ ಇಬ್ಬರಿಗೆ ಊಟ ಬಡಿಸಲು ಕೂರಿಸುವ ಮನೆ ಇತ್ತು. ಹೊರಗಡೆ 2 ಎಂಜಲಿನ ಎಲೆ ಇತ್ತು. ಅಲ್ಲಿಗೆ ಇದ್ಯಾರೋ ಕುಟುಂಬದವರೇ ಮಾಡಿಸಿದ್ದು ಅಂತ ಪೊಲೀಸ್ನವರಿಗೆ ಕನ್ಫರ್ಮ್ ಆಗಿತ್ತು. ಆದರೆ ಮಗಳ ಗಂಡ ಅಂದರೆ ಅಳಿಯ ಮತ್ತು ಮೊಮ್ಮಗನೇ ಬಾಲಕೃಷ್ಣ ಭಟ್ರವರನ್ನ ಹೊಡೆದು ಉರುಳಿಸುತ್ತಾರೆ ಅಂತ ಅಂದಾಜಿಸಲು ಸಾಧ್ಯವಿಲ್ಲ. ಪ್ರಾಥಮಿಕ ತನಿಖೆಯ ಪ್ರಕಾರ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಅಳಿಯ ಮೊಮ್ಮಗ ಆರೋಪಿಗಳು ಅಂದಾಗ ಸಮಾಜ ಬೆಚ್ಚಿ ಬಿದ್ದಿದೆ. ಪುಟ್ಟ ಬಾಲಕನಿದ್ದಾಗ ಹೆಗಲಲ್ಲಿ ಕೂರಿಸಿ ಆಟವಾಡಿಸಿದ ಅಜ್ಜನನ್ನೇ 20ರ ಹರೆಯದ ಮೊಮ್ಮಗ ಕೊಂದವನೇ ಅಂದಾಗ ಇಡೀ ಸಮಾಜ ಅಚ್ಚರಿಗೊಂಡಿದೆ. ಜೊತೆಗೆ ಎಲ್ಲಿಗೆ ಹೊರಟಿದ್ದೇವೆ ನಾವು ಅಂತ ತಲೆ ತಗ್ಗಿಸ್ತಾ ಇದೆ. ಹೀಗಾಗಬಾರ್ದಿತ್ತು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅಫ್ಕೋರ್ಸ್ ಅವರು ಜೈಲಲ್ಲಿ ಕೊಳಿಬೇಕು.